ಶುಭ ದಿನ ಸಂಕಷ್ಟಿ ಅಂದರೆ ಈ ವಿಶ್ವವಸುನಾಮ ಸಂವತ್ಸರ, ಅದರಲ್ಲಿ ಆಷಾಢ ಮಾಸ ಶುಕ್ಲಪಕ್ಷೆ, ಇವತ್ತು ಗ್ರೀಷ್ಮ ಋತು, ಸಂಕಷ್ಟಿ ಚೌತಿ ದಿನ. ಏನು ಮಾಡಿದರೂ ಅದು ಒಳ್ಳೆಯ ದಿನ. ಇಂದಿನ ದಿನ ಶುಭ ದಿನ, ನಾಳೆ ಅದು ಬರುವುದಿಲ್ಲ, ಅದಕ್ಕೆ ಹಿಂದೆ ಒಳ್ಳೆಯದು. ಹಾಗೆ ಓಪನಿಂಗ್ ಅಂದರೆ ಅದನ್ನು ಪುನಃ ಶುದ್ಧೀಕರಣ ಮಾಡಿ ಪುನಃ ಒಳಗೆ ಸೇರಿಸೋದು. ಅದಕ್ಕೆ ಹೌಸ್ ವಾರ್ಮಿಂಗ್ ಇದ್ದಂಗೆ, ಇಟ್ ಇಸ್ ವಾರ್ಮಿಂಗ್, ಮೆಡಿಕಲ್ ವಾರ್ಮಿಂಗ್. ಹಾಗೆ ಅವರು ಜನಮನ ಅದನ್ನು ಜನರಿಕನ್ನು ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇವತ್ತಿನ ದಿನ ಒಳ್ಳೆಯದು, ಆಗೋದು ಒಳ್ಳೆಯದು, ಎಲ್ಲದೂ ಆಗಲಿ ಅಂತ ನಾನು. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಪುತ್ತೂರಿನಲ್ಲಿ ದೇಶದ 24ನೇ ಸಬ್ ಫ್ರಾಂಚೈಸಿಯನ್ನು ಪುತ್ತೂರಿನ ಪೋರ್ಟ್ ರೋಡ್ ರಸ್ತೆಯ ಸತ್ಯಸಾಯಿ ಮೆಡಿಕಲ್ನಲ್ಲಿ ತೆರೀತಾ ಇದ್ದೇವೆ. ಎಲ್ಲರೂ ಬಂದು ಇದರ ಫಲಾನುಭವವನ್ನು ಪಡ್ಕೊಳ್ಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ನಾವೀಗ ಇವತ್ತಿನ ದಿನ ಜನ್ಮ ಅಂತೇಳಿ ಜನರಿಕನ್ನು ಓಪನ್ ಮಾಡಿದ್ದೇವೆ. ಎಲ್ಲರೂ ಇದರ ಸದುಪಯೋಗ ಮಾಡಿಕೊಂಡು ಆರೋಗ್ಯ ಕ್ಷೇತ್ರದಲ್ಲಿ ಯುವಕರಿಗೆ ಬಹಳಷ್ಟು ಉದ್ಯೋಗದ ಅವಕಾಶವನ್ನು ಸೃಷ್ಟಿ ಮಾಡಿಕೊಡಬೇಕು ಮತ್ತು ಉತ್ಕೃಷ್ಟ ಗುಣಮಟ್ಟದ ಔಷಧಿಗಳು ಅತ್ಯಂತ ಕಡಿಮೆ ಬೆಲೆಗೆ ದೊರೆಯಬೇಕು ಅನ್ನುವ ಉದ್ದೇಶದಿಂದ ಭಾರತದಲ್ಲಿ ಜನ್ಮನ್ ಜನರಿಕ್ ಔಷಧಿ ಎನ್ನುವಂತಹ ಕಂಪನಿಯನ್ನು ನಾವು ಇವಾಗಲೇ ತೆರೆದಿದ್ದೇವೆ. ಪುತ್ತೂರಿನಲ್ಲಿ ಇವತ್ತು ನಮ್ಮ 67ನೇ ಫ್ರಾಂಚೈಸಿ, ಮೇಯ್ನ್ ಫ್ರಾಂಚೈಸಿ ಹಾಗೂ 24ನೇ ಸಬ್ ಫ್ರಾಂಚೈಸಿ, ಇವೆರಡನ್ನು ನಾವು ಇವತ್ತು ಉದ್ಘಾಟನೆಯನ್ನು ಮಾಡಿದ್ದೇವೆ. ಈ ನಮ್ಮ ಫ್ರಾಂಚೈಸಿಯಲ್ಲಿ ಮೆಡಿಕಲ್ ಶಾಪಲ್ಲಿ 300ಕ್ಕಿಂತಲೂ ಹೆಚ್ಚು ಔಷಧಿಗಳು, 3,000ಕ್ಕಿಂತಲೂ ಹೆಚ್ಚು ಔಷಧಿಗಳು, 300ಕ್ಕಿಂತಲೂ ಹೆಚ್ಚು ಶಸ್ತ್ರಚಿಕಿತ್ಸಾ ಸಲಕರಣೆಗಳು, 250ಕ್ಕಿಂತ ಹೆಚ್ಚು ಪಶು ಔಷಧಿಗಳು ಹಾಗೂ ಆನ್ಲೈನಲ್ಲಿ ಔಷಧಿ ಖರೀದಿ ಮಾಡುವಂತಹ ಅವಕಾಶವನ್ನು ನಾವು ನೀಡಿದ್ದೇವೆ. ಎಲ್ಲ ಜನಸಾಮಾನ್ಯರು ಇಲ್ಲಿಗೆ ಬಂದು ಇದರ ಸದವಕಾಶವನ್ನು ಪಡೆದುಕೊಳ್ಳಬೇಕು ಅಂತ ನಾವು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಇಲ್ಲಿ ದೊರೆಯುವಂತಹ ಔಷಧಿಗಳು ಮಾರುಕಟ್ಟೆ ಬೆಲೆಗಿಂತ 50% ಕಡಿಮೆ ಬೆಲೆಗೆ ದೊರೆಯುತ್ತದೆ, ಎಲ್ಲ ಔಷಧಿಗಳು ಕೂಡ. ಅದು ಅಲ್ಲದೆ ನಾವು ಹಿರಿಯ ನಾಗರಿಕರಿಗೆ ವಿಶೇಷವಾದ ರಿಯಾಯಿತಿ ಇದೆ. ರಾಷ್ಟ್ರಧರ್ಮಕ್ಕೆ ಅತಿ ಹೆಚ್ಚಿನ ಒತ್ತನ್ನು ನೀಡಿ ಸುಮಾರು 7ರಿಂದ 10 ಜನ ಈ ಫಾರ್ಮಾ ಫೀಲ್ಡಲ್ಲಿ ಅತಿ ಹೆಚ್ಚಿನ ಅನುಭವವುಳ್ಳಂತಹ ವ್ಯಕ್ತಿಗಳು ಸೇರಿ ಕಟ್ಟಿದಂತಹ ಸಂಸ್ಥೆ ಇದು. ಇಲ್ಲಿ ನಮ್ಮ ದೇಶದಲ್ಲಿ ಒಂದು ಸಾವಿರಾರು ಯುವಕರಿಗೆ ಅತಿ ಹೆಚ್ಚಿನ ವ್ಯವಹಾರವನ್ನು, ಬಿಸ್ನೆಸ್ಸನ್ನು ಒದಗಿಸಿಕೊಡಬೇಕು ಮತ್ತು ಜನಸಾಮಾನ್ಯರಿಗೆ ಅತ್ಯಂತ ಕಡಿಮೆ ಬೆಲೆಗೆ ಔಷಧಿ ದೊರೆಯಬೇಕು ಅನ್ನುವ ನಿಟ್ಟಿನಲ್ಲಿ ಒಂದು ದೊಡ್ಡ ಎಕ್ಸ್ಪರ್ಟ್ ಟೀಮ್ ಇದರಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಈಗಾಗಲೇ ನಾವು ಸುಮಾರು 4,000ಕ್ಕಿಂತಲೂ ಹೆಚ್ಚಿನ ಅಪ್ಲಿಕೇಶನ್ಸ್ಗಳನ್ನು ಮಹಾರಾಷ್ಟ್ರ, ಕರ್ನಾಟಕ ಹಾಗೂ ಕೇರಳದಲ್ಲಿ ನಾವು ಪಡ್ಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ಪ್ರತಿ 1 ಕಿಲೋಮೀಟ್ರಿಗೆ ಒಂದೊಂದು ಜನ್ಮನ್ ಫ್ರಾಂಚೈಸಿಗಳನ್ನು ತೆರೀತಾ ಹೋಗ್ತೇವೆ. ಅತ್ಯಂತ ಕಡಿಮೆ ಬೆಲೆಗೆ ಅತ್ಯಂತ ಉತ್ಕೃಷ್ಟ ಬೆಲೆಯ ಔಷಧಿಗಳನ್ನು ಜನಸಾಮಾನ್ಯರಿಗೆ ತಲುಪಿಸುವಲ್ಲಿ ಒಂದು ದೊಡ್ಡ ಟೀಮ್ ನಾವು ವರ್ಕ್ ಮಾಡ್ತಾ ಇದ್ದೇವೆ. ಧನ್ಯವಾದಗಳು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.